Manahol. 6, 5, 4, 3, 2, 1. ಫೈನಲ್ ಆರಂಭ ಯಶವಂತ ಚಿಕ್ಕಮಗಳೂರು ಯಶವಂತ ಗಾಳಿಯಲ್ಲಿ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾ ಪಂದ್ಯದಲ್ಲಿ ಆರಂಭದಲ್ಲಿ ಮೊದಲ ಅಂಕ ದಾಖಲಾಗ್ತದೆ. ಸಮಾನ ಹೋರಾಟಗಳನ್ನು ನೀಡುವಂತ ಫೈನಲ್ ಹೋರಾಟಗಳು ಯಶವಂತ 6 ಡಿಫೆನ್ಸ್ ಇದೆ, 3 ಸಾಲ ಆಗಿದೆ. ಪಂದ್ಯದ ಫೈನಲ್ ಪ್ರಕರಣಗಳ ಮಧ್ಯೆ ನಿರೀಕ್ಷಿತವಾದಂತಹ ಕದನ. ಪಂದ್ಯದ ಪ್ರಮುಖತೆಗೆ ಹಿಡಿತಗಳ ಮೂಲಕ ಪಂದ್ಯದ ಹೋರಾಟವನ್ನು ಮುಂದುವರಿಸಿಕೊಂಡಿರುವ ನಿತಿನ್ ಶ್ರೇಷ್ಠ ಯೋಜನೆಯ ಹೋರಾಟಗಳಲ್ಲಿ ಪಂದ್ಯವನ್ನು ಮುಂದುವರಿಸಿಕೊಂಡು ಬಂದ ನಿರೀಕ್ಷಾ ಕೃಪಾಸಾಗರ ಗಾಳಿಯಲ್ಲಿ ಪಂದ್ಯದ ಕೃಪಾಸಾಗರ ವಿಭಾಗದ ಕಾಂಬಿನೇಷನ್ ರಂಜಿತ್ ಮಕ್ಕಳ ಎದುರು ಸೂರ್ಯಕ್ಕವರ ಸ್ಕೋರ್ ಆಸೆ Do or die. ಸಮರ್ಪಕವಾಗಿರುವ ಹೆಜ್ಜೆಯ ಆಟದ ರಂಗದಲ್ಲಿ ಸಬಲ ಹೋರಾಟದ ನಿರೀಕ್ಷೆಗಳ ಮಧ್ಯ ಮಿಥುನಾರ್ಭಕದ ಸಮಯದಲ್ಲಿ ರಂಜಿತ್ ಮಕ್ಕಳ 4 ಡಿಫೆಂಡರ್ಗಳಿದ್ದಾರೆ. 3 ಆಳ್ವಾಸಿನ ಡಿಫೆಂಡರ್ಗಳು ನಿಶಾಂತ್ ಮಂದಿರಗಳು ಗಾಳಿಯಲ್ಲಿ ಆಳ್ವಾಸಿನ ಮತ್ತು ಗೋಲಕ್ಷನಾಥ ಹಿಡಿದುಕೊಳ್ಳುತ್ತಾಗ 5-2 ಹಿಡಿತಾರೆ. ನಿಶಾಂತ ಮಂಡ್ಯ ಸುಜೇಶ್ ಸುಹಾಸ್ ಮಂಡ್ಯದ ಹುಡುಗರು ಆಳ್ವಾಸಿನ ಡಿಫೆಂಡರ್ಗಳು ಆಳ್ವಾಸಿನ ದಾಳಿಗಾರ ಮಿಥಿನ ಸಿಂಗ ಟ್ಯಾಕಲ್ ಆನ್ ಆಗಿದ ಸಮಯದಲ್ಲಿ
ಪಂದ್ಯಾವಳಿಯ ಒಂದು ಶ್ರೇಷ್ಠ ಸರ್ವಾಂಗೀಣ ಆಟಗಾರರಿಗೆ 5,000 ನಗದು ಘೋಷಣೆಯಾಗಿದೆ. ಸ್ನೇಹ ಸಂಘದ ಶ್ರೇಷ್ಠತೆಯನ್ನು ಹೊರಡಿಸುವ ಆಟಗಾರ 7-6ರಲ್ಲಿ ಆಸ್ಟ್ರೇಲಿಯಾ ಸಂಘಟಿತವಾದಂತಹ Shihas Dalu. Arabas Akash, Ganesh Karma विभाग में विकास करने का मतलब आगे विकास कर रहे हैं. पंडित लिखाई करने का ना ये लोग आ रहे हैं. एक मात्र अंक दान कर बना पुलिस को उठा जा. आशीर्वाद करके देवना था चाहे में रक्षण बल में कबाड़ के पंद्या प्रशिक्षण बल का इंडियो को जा होगा करो वाइड में करेंगे पहले ये माल के सारे को तो मत किसी को नहीं बोला ये लोग में कष्ट है अंतर में लगा को लगा मेरी तरफ में सामने से को लगा Do or die. Do or die. ಮುನ್ನಡೆಯಲ್ಲಿ ಗೋರಕ್ಷನಾಥ ಮಂಗಳೂರು ಎಟ್ಟೆಗೆ ಉರಕ್ಕೆ ಬಂದಿದೆ. ದ್ವಿತೀಯ ಸುಧಾರಣೆ ನೀಡಿ ಬಿಡಿಗಿಂದ ಇದು ಮ್ಯಾಂಗ್ಳೂರು ಕಬಡ್ಡಿ ಪ್ರೀಮಿಯರ್ ಲೀಗಿಂದ ಅವಸಾನ ಕಲಾಶಿಕೊಂಡು ಫೈನಲ್ ಮತ್ಸರವಾದ ಗೋರಕ್ಷನಾಥ 8 ಫಾಸ್ಟ್ ಮರಿಯಾನ 8-7ರಲ್ಲಿ ಕೇವಲ 1 ಅಂಕದ ಅಂತರದಲ್ಲಿ ಫೈನಲ್ ಸ್ಪರ್ಧೆ ಫೈನಲ್ ಕಾದಾಟ ಮುಂದುವರಿತಾ ಇದೆ. ಆಕಾಶ್ ಮತ್ತು ಗಾಡಿಯಲ್ಲಿ ಫಾಸ್ಟ್ ಮರಿಗ ತಂಡದ ಪ್ರಮುಖ ಆಲ್ರೌಂಡರ್ ಆಟಗಾರ 8-7 ಕೇವಲ 1 ಅಂಕದ ಅಂತರ ಮಾತ್ರ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. Do or die. ಗಾಡಿಯಲ್ಲಿ ತೃತೀಯ ದಾಳಿಯಲ್ಲಿ ಅಂಕಗಳನ್ನು ಗಳಿಸಬೇಕಾದಂತಹ ಒತ್ತಡದಲ್ಲಿ 8-7
ಅಂಕ ಬೋನಸ್ Do or die. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಸೂಪರ್ ಟ್ಯಾಕಲ್ ಈ ನಡುವೆ ಮೊದಲ ಬಾರಿಗೆ ಆಲ್ ಔಟ್ ಆಗುತ್ತಾ ಇದೆ. ಹನ್ನೆರಡು ಇಂಟು ಮುನ್ನಡೆ ಗೋರಕ್ಷನಾಥ ಮಂಗಳೂರು ತಂಡ ಇದೆ. 4 ಅಂಕಗಳ ಅಂತರದಲ್ಲಿ ಫೈನಲ್ ಕಾದಾಟ ಮುಂದುವರಿಯುತ್ತಾ ಇದೆ. ಕಾಸ್ಕದರಿಗರ ತಂಡ ವ್ಯವಸ್ಥಾಪಕ ತಂಡದ ನಾಯಕರ ಗಮನಕ್ಕೆ ಟೈಮ್ಔಟ್ ಓವರ್ ಆಗಿದೆ. ಯಶವಂತ ದಾಳಿಯು 8-12 ಕ್ರೀಡಾಕೂಟದುದ್ದಕ್ಕೂ ಕಾಸ್ಕದರಿಗರ ತಂಡದ ಪರವಾಗಿ ಅತ್ಯಂತ ಅಮೋಘ ದಾಳಿಯನ್ನು ಸಂಘಟನೆ ಮಾಡಿದ ತಂಡದ ಪ್ರತಿಷ್ಠಿತ ಪ್ರಮುಖ ದಾಳಿಗಾರ ಯಶವಂತರ ದಾಳಿ ಮುಂದುವರಿಯುತ್ತಾ ಇದೆ. 12-8 ಮೀಟಿಂಗ್ ಗೋರಕ್ಷನಾಥ ತಂಡದ ಪ್ರಮುಖ ದಾಳಿಗಾರ ಮಿತಿನ್ನ ದಾಳಿ ಮುಂದುವರಿಯುತ್ತಾ ಇದೆ. 12-8 4 ಅಂಕಗಳ ಅಂತರದಲ್ಲಿದೆ. ಸಾಗರ 12-8 12-8ರಲ್ಲಿ ಮುನ್ನಡೆಯಿಂದ ತಮ್ಮದಾಗಿಸಿಕೊಂಡಿದ್ದ ಗೋರಕ್ಷನಾಥ ಮಂಗಳೂರು ತಂಡ ನಿರಂತರವಾಗಿ ಗೋರಕ್ಷನಾಥ ಮಂಗಳೂರು ತಂಡ ಗಾಡಿಗಳಲ್ಲಿ ಬದಲಾವಣೆಯಿಂದ ಮಾಡಿಕೊಡ್ತಾ ಇದ್ದಾರೆ. ಕಾತ್ಕುಲರಿಂಗಾರ ತಂಡ 8 ಅಂಕವನ್ನು ಗಳಿಸಿಕೊಂಡಿದೆ. ಎದುರಾಳಿ ಗೋರಕ್ಷನಾಥ ಮಂಗಳೂರು 12 ಕಾಪಿಯಲ್ಲಿ ರಂಜಿತ್ Do or die. ಕಾತ್ಕುಲರಿಂಗಾರ ತಂಡಕ್ಕೆ ತೃತೀಯ ದಾಳಿಯಲ್ಲಿ ಕೃಪಾ ಸಾಗರ ಪ್ರಸ್ತುತ ದಾಳಿಯಲ್ಲಿ ಅಂಕವನ್ನ ಪಡೆಯಲೇಬೇಕಾದಂತಹ ಒತ್ತಡದ ದಾಳಿಯಲ್ಲಿ ಕೃಪಾ ಸಾಗರ 2 ಅಂಕವನ್ನ ಬಿಟ್ಟುಕೊಟ್ಟಿದೆ. ಗೋರಕ್ಷನಾಥ ಮಂಗಳೂರು Do or die. ಅಂಕವನ್ನು ಕರೆಯಬೇಕಾದ ಒತ್ತಡದ ಸ್ಥಿತಿ ಮುಂದುವರಿಸಿಕೊಳ್ಳಬೇಕಾದ ಬೋನಸ್ ಯಶವಂತ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲ ಆಟಗಾರ. ವಿಶೇಷ ಆಕರ್ಷಣೆ ಯಶಸ್ವಿ ಆಟಗಳನ್ನು ಮುಂದುವರಿಸಿಕೊಳ್ತಾ
ಒಳಾಂಗಣದಲ್ಲಿ ಆಯೋಜಿಸಿದ ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ನ ಫೈನಲ್ನ ಕದನದಲ್ಲಿ ನಾವಿಕರ 13-11 2 ಅಂಕಗಳ ಅಂತರದಲ್ಲಿ ಗೋರಕ್ಷಣಾ ತಂಡದ ವಿರುದ್ಧವಾಗಿ ಕಾಸ್ಟಲ್ ಅನುದಾನ ಮುನ್ನಡೆಯಲಿದೆ. ಯೋಚನೆಗಳ ಸಂಖ್ಯೆಯ ವಿರುದ್ಧ ಹೋರಾಟದ ಮೂಲಕವಾಗಿ ಕದನ 7, 6, 5. Do or die. ನಾಲ್ಕು ತಂಡಗಳ ಬಗ್ಗೆ ಕದನವನ್ನು ಮುಂದುವರಿಸಿಕೊಳ್ಳುವ ತಮ್ಮ ಆಟದಲ್ಲಿ ಸಮರಾಂಗಣದ ಪ್ರತಿ ಹೋರಾಟದ ಸಮಯ ಬಂದಿದೆ. Do or die. ಸತತವಾಗಿ ದುಮಾಲೆಗಳು 2 ಅಂಕಗಳಲ್ಲಿ ಕೂಡ ಸುರೇಶ ಗಣೇಶ ಹದಿನಾಲ್ಕು ಹಂತಗಳಲ್ಲಿ ಗೋರಕ್ಷಣಾ ತಂಡದ ಆಟಗಾರರು ವಿರಾಮದ ಬಳಿಕ ಮತ್ತೆ ಫೈನಲ್ ಮುಂದುವರಿತಾರೆ. 14-12ರಲ್ಲಿ 2 ಅಂಕದ ಅಂತರ ಮಾತ್ರ ಗೋರಕ್ಷಣಾಟ ಮಂಗಳೂರು ತಂಡ ಪ್ರಸ್ತುತ ಫೈನಲ್ ಕದನದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಈ ನಡುವೆ ಸೋಲೋಟ ಮಾಡುವಂತ ಪ್ರಯತ್ನ ಹದಿನಾರು 12 ಅಂತರ 4 ಗೋರಕ್ಷಣಾದ ಮಂಗಳೂರು ತಮ್ಮ ಮುನ್ನಡೆಯನ್ನು ಮುಂದುವರಿಸಿಕೊಳ್ಳುತ್ತಾ 12-16 12-16 7, 6, 5. ಮನೋಜನ ದಾಳಿ ಮುಂದುವರಿದ್ದಾರೆ. ಗೋರಕ್ಷಣಾದ ಮಂಗಳೂರು ತಂಡದ ಪರವಾಗಿ 16-12 ಕೇವಲ 4 ಅಂಕಗಳ ಅಂತರದಲ್ಲಿ ಫೈನಲ್ ಕದನ ಮುಂದುವರಿದ್ದಾರೆ. ಕೃಪಾಸಾಗರ ನಾಲ್ಕು ಅಂಕಗಳ ಹಿನ್ನಡೆಯಲ್ಲಿ ಕಾಸ್ಕು ನರಿಂಗಾಲ ತಂಡ ಕೃಪಾಸಾಗರ್ ಅಂಕವನ್ನು ಗಳಿಸುವಂತ ಎಲ್ಲ ಸಿದ್ಧತೆಯಲ್ಲಿ ನಡೆದ ಅಂಕ ನೀಡಲಾಗಿದೆ 1. ಅಂತರ ಕಡಿಮೆಯಾಗಿದೆ. 16-14 ಕೇವಲ 2 ಅಂಕಗಳ ಅಂತರ ಮಾತ್ರ. ನಿಧಿನ್ ದಾಳಿಯಲ್ಲಿ ಯಶಸ್ವಿಯ ದಾಳಿಯ ಸಂಘಟನೆ 17-14.
17-14 ಪ್ರಸ್ತುತ ಪಂದ್ಯಾಟದಲ್ಲಿ ಗೋರಕ್ಷನಾಥ ಮಂಗಳೂರು ತಂಡ ಮುನ್ನಡೆಯಿಂದ ಉಳಿಸಿಕೊಳ್ಳಬೇಕಾಗಿದೆ. ಕಾಸ್ತು ನದಿಗಾರ ಅಂಕಗಳನ್ನು ಪಡೆಯಬೇಕಿದೆ. 3 ಅಂಕಗಳ ಅಂತರದಲ್ಲಿ ಫೈನಲ್ ಪದರ ಕಾದಾಟ ಮುಂದುವರಿತಾ ಇದೆ. 9, 8, 7, 6, 5. ರಂಜಿತನ ಗಾಡಿ 17-14. ಪ್ರಕಾಶ್ ಸಾಗರ ನೀಳವಾದ ಕೈಗಳು ಸುಲಭವಾಗಿ ಅಂಕವನ್ನು ಪಡೆಯಲಾಗಿದೆ. 15-17 ಅಂತರ. ಪ್ರಸ್ತುತ ಪಂದ್ಯಾಟದಲ್ಲಿ ಕೇವಲ 2 ಮಾತ್ರ. ನಿಖಿಲ್ ಗಾಡಿಯಲ್ಲಿ ಹದಿನೆಂಟು 15. ಹದಿನಾರು 18 ಮತ್ತೆ ಮುನ್ನಡೆ 2 ಅಂಕಗಳದ್ದು ಮಾತ್ರ. ನಿಖಿಲನ ಗಾಡಿ ಮುಂದುವರಿತಾ ಇದೆ. ಕಳೆದ ಗಾಡಿಯಲ್ಲಿ ಅಂಕವನ್ನು ಪಡೆದಂತ ಗಾಡಿಗಾರ ಗೋರಕ್ಷನಾಥ ಮಂಗಳೂರು ತಂಡದ ಭರವಸೆಯ ಗಾಡಿಗಾರ ಸತತ ಗಾಡಿಯಲ್ಲಿ ಯಶಸ್ವಿಯನ್ನು ಕಂಡುಕೊಡ್ತಾ ಇದ್ದಾರೆ. 19-16 ಗೌತಮ್ 16-19. ನಿರಂತರವಾಗಿ ಸಫಲತೆಯನ್ನು ಕಂಡುಕೊಳ್ತಾ ಇದೆ. ಗೋರಕ್ಷನಾಥ ಮಂಗಳೂರು ಘಾಟಿಯಲ್ಲಿ ನಿರಂತರವಾಗಿ ಅಂಕವನ್ನ ಸೇರ್ಪಡೆಗೊಳಿಸ್ತಾ ಇದ್ದಾರೆ ನಿಖಿಲ್. 20-16 4 ಅಂಕಗಳ ಅಂತರ ಮಾತ್ರ. ಮುನ್ನಡೆ ಗೋರಕ್ಷನಾಥ ಮಂಗಳೂರು ತಂಡ. ಎದುರಾಳಿ ಪಡೆಯುತ್ತ ಕೃಪಾಸಾಗರ ಪ್ರಾಂಗಣದಲ್ಲಿ 4 ಮಂದಿರ ಮಾತ್ರ. ರಂಜಿತನ ಗಾಡಿ ಮುಂದುವರಿತಾ ಇದೆ. 21-16 ಮುನ್ನಡೆ 5ಕ್ಕೆ ಏರಿದೆ. Physio.
ಫೈನಲ್ ಕದನ ಮುಂದುವರಿತಾ ಇದೆ. 21-16 ಮುನ್ನಡೆಯನ್ನ ನಿರಂತರವಾಗಿ ತಮ್ಮದಾಗಿಸಿಕೊಳ್ಳುತ್ತಾ ಇದೆ ತಂಡ ಗೋರಕ್ಷನಾಥ ಮಂಗಳೂರು. ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ 3ರ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿ ಬಂದ ತಂಡ ಯಾವುದು? ಪ್ರಸ್ತುತ ಪಂದ್ಯಾಟದಲ್ಲಿ ಗೋರಕ್ಷನಾಥ ಮಂಗಳೂರು ಮುನ್ನಡೆಯಲ್ಲಿದೆ. ಬೋನಸ್ ಲಭ್ಯವಾಗಿದೆ. 17-21. ನಿಖಿಲ್ ಕಳೆದ ಪ್ರತಿ ದಾಳಿಯಲ್ಲೂ ಅಂಕವನ್ನ ಕಬಳಿಸಿದಂತೆ ದಾಳಿಗಾರ ನಿಖಿಲ ಗೋರಕ್ಷನಾಥ ಮಂಗಳೂರು ತಂಡದ ಬುಲೆಟ್ ರೈಡರ್. ಪ್ರತಿ ದಾಳಿಯಲ್ಲೂ ಅಂಕ ನಿಖಿಲ. ನಿಖಿಲ್ ಮಾಡಿದಂತ ಪ್ರತಿ ದಾಳಿಯಲ್ಲೂ ಅಂಕ. 23-17. ಬೋನಸ್. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ರೈಟ್ ಕಾರ್ನರ್ ವಿಭಾಗದಲ್ಲಿ ನೂತನ್, ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಯಶವಂತ್, ಗಾಡಿಯಲ್ಲಿ ನಿತಿನ್. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಕಾಸ್ಕಿನರಿಗಾದ ಪ್ರತಿಗಳು ಮಕ್ಕಳಿಗಳು. Here is the last man, Newton from the team, Gas Naringara. 18-24. All out outside of Gas Naringara. Follows in favor of Gas. ಅವಕಾಶ ಇದೆ. ಕಾಸ್ಕಿನರಿಗಾರ ಗಾಡಿಯಲ್ಲಿ ರಂಜಿತ್. ಎಂಟು ಅಂಕಗಳ ಸ್ಪಷ್ಟ ಮುನ್ನಡೆಯಲ್ಲಿ ಗೋರಕ್ಷನಾಥ ಮಂಗಳೂರು ತಂಡ ಇದೆ. ಪ್ರಕಾಶ್ ಸಾಗರ ನಿಖಿಲ್ 28-20. ಫೈನಲ್ ಸ್ಪರ್ಧೆಯಲ್ಲಿ ನಿಖಿಲ್ ಬೆಳಗಾವಿ ಮಾಡಿದಂತ ಪ್ರತಿ ದಾಳಿಯಲ್ಲೂ ಅಂಕಗಳನ್ನು ಕಬಳಿಸಿದ್ದಾರೆ. 28-20. 8 ಅಂಕಗಳ ಮುನ್ನಡೆಯಲ್ಲಿದೆ ಗೋರಕ್ಷನಾಥ ಮಂಗಳೂರು. 6, 5, 4, 3. ಅಂತಿಮ 5 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. ಫೈನಲ್ ಕದನದಲ್ಲಿ ಮುನ್ನಡೆ ಗೋರಕ್ಷನಾಥ ಮಂಗಳೂರು ತಂಡ ಇದೆ. ಪ್ರಸ್ತುತ ಪಂದ್ಯಾಟದಲ್ಲಿ ಸಮಯವನ್ನ ವ್ಯರ್ಥ ಮಾಡುವಂತ ಮುಂದಾಲೋಚನೆಯಲ್ಲಿ ಗೋರಕ್ಷನಾಥ ಮಂಗಳೂರು ತಂಡ ಇದೆ. ಪ್ರಕಾಶ್ ಸಾಗರ್
ಉಳಿದಿರುವಂತಹ ಸಮಯ ಅವಧಿಯಲ್ಲಿ ಅಂಕಗಳನ್ನು ಗಳಿಸಬೇಕಿದೆ ಕಾರ್ಸ್ಕಿನ ರಿಂಗಾಣ. ಅಂತಿಮ 4 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. ಇದು ತೃತೀಯ ದಾಳಿಯಲ್ಲಿ ನಿಖಿಲ್ ಬೆಳಗಾವಿ. ಮೂವತ್ತು 20 ಅಂಕಗಳ ಅಂತರ ಹಟ್ಟು ಕೃಪಾಸಾಗರ ಮತ್ತು ದಾಳಿಯ ಮುಚ್ಚುಡಿಯಲ್ಲಿ ಸುಜೀಶ್ ಅವರನ್ನ ಟಚ್ ಮಾಡಲಾಗಿದೆ. 21-30 ರಂಜಿತ್ ದಾಳಿಯಲ್ಲಿ ಅಂತಿಮ 3 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. 9 ಅಂಕಗಳ ಅಂತರದಲ್ಲಿ ಗೋರಕ್ಷನಾಥ ಮಂಗಳೂರು ಮುನ್ನಡೆ. ಕೃಪಾಸಾಗರ್ ಅದ್ಭುತವಾದ ಟ್ಯಾಕಲ್ ಸೆಂಟರ್ ಲೈನ್ ಬಳಿ ಟ್ಯಾಕಲ್ ಆಗಿದೆ. 31-21 ಯಶವಂತ 31-21 ಅಂತಿಮ 2 ನಿಮಿಷಗಳು ಮಾತ್ರ ಬಾಕಿ ಇದೆ. ಫೈನಲ್ ಪೂರ್ಣಗೊಳ್ಳಲು ಇನ್ನೇನು 2 ನಿಮಿಷಗಳಿಗಿಂತ ಕಡಿಮೆ ಅವಧಿ ಇದೆ. 32-21 ನಿಖಿಲ್ ಮತ್ತೆ ದಾಳಿಯಲ್ಲಿ ನಿಖಿಲ್ ಬೆಳಗಾವಿ 32-21 ಧನ್ಯವಾದಗಳು. ಮಂಗಳೂರು ತಂಡಕ್ಕೆ ಈ ಬಾರಿಯ ಲೈಫ್ ಲೈನ್ಸ್ ಸೆಂಟರ್ ಚಾಂಪಿಯನ್ ಬೆಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗಿನ ಸೀಸನ್ 3ಯ ವಿನ್ನರ್ ಗೋರಕ್ಷನಾಥ ಮಂಗಳೂರು.
ಈ ಬಾರಿಯ ವಿಜಯ